ತಪ್ಪಿತಸ್ಥ ಸೆಟಲ್ವಾರ್ಡ್ ಜುಬೈರ್ ಮತ್ತು ಶ್ರೀಕುಮಾರ್ ಅವರ ಅಕ್ರಮ ಬಂಧನವನ್ನು ವಿರೋಧಿಸಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ದಕ್ಷಿಣ ಕನ್ನಡದ ವತಿಯಿಂದ ಮಂಗಳೂರಿನಲ್ಲಿ ನಿನ್ನೆ ಭಾರೀ ಪ್ರತಿಭಟನೆ ಕ್ಲಾಕ್ ಟವರ್ ಬಳಿ ನಡೆಯಿತು. ಹಿರಿಯ ಚಿಂತಕರಾದ ಪಟ್ಟಾಭಿರಾಮ ಸೋಮಯಾಜಿ ಮೊದಲಾದವರು ಪಾಲ್ಗೊಂಡು ಭಾಷಣ ಮಾಡಿದರು. ಇಂದು ಬಿಜೆಪಿ ಧರ್ಮದ ಆಧಾರದಲ್ಲಿ ರಾಜಕಾರಣ ಮಾಡ್ತಾ ಇದ್ದು, ದ್ವೇಷದ ರಾಜಕಾರಣವನ್ನು ಅದರ ಜೊತೆಗೆ ಮಾಡ್ತಾ ಇದೆ. ಹೋರಾಟಗಾರರನ್ನ ಹತ್ತಿಕ್ಕಲು ಮುಂದಾಗುವ ಸರ್ಕಾರಕ್ಕೆ ತಾಕತ್ತಿದ್ರೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ನಾಯಕರನ್ನ ತಡೆದ್ರೆ ಅದಕ್ಕೆ ತಕ್ಕುದಾದ ಉತ್ತರವನ್ನ ನೀಡಲು ನಾನು ಸಿದ್ಧರಿದ್ದೇನೆ ಅಂತ ಎಸ್ಡಿಪಿಐ ಜಿಲ್ಲಾಧ್ಯಕ್ಷ ಅಬುಬಕರ್ ಕುಳಾಯ್ ಹೇಳಿದ್ದಾರೆ. ಪ್ರತಿಭಟನೆಯಲ್ಲಿ ರಾಷ್ಟ್ರೀಯ ಕಾರ್ಯದರ್ಶಿ ರಿಯಾಜ್ ಪರಂಗಿಪೇಟೆ, ರಾಜ್ಯ ಕಾರ್ಯದರ್ಶಿ ಅಶೋಕ್ ಮಾಚಾರ್, ಜಲೀಲ್ ಕೆ, ಯಾಸೀನ್ ಅರ್ಕುಳ, ಯೂಸುಫ್ ಅಕ್ಬರ್ ಬೆಳ್ತಂಗಡಿ ಸೇರಿದಂತೆ ಹಲವು ಮಂದಿ ಕಾರ್ಯಕರ್ತರು ಉಪಸ್ಥಿತರಿದ್ದರು. ದೇಶದ ಸಂವಿಧಾನಕ್ಕೆ ವಿರುದ್ಧವಾಗಿ, ದೇಶದ ಕಾನೂನಿಗೆ ವಿರುದ್ಧವಾಗಿ ಮೂಡಿ ಬರ್ತಾ ಇದೆ. ತೀಸ್ತರವರ ಮೇಲಿರುವಂತಹ ಆರೋಪ ತೀಸ್ತರವರ ಮೇಲಿರುವಂತಹ ಆರೋಪ ದೇಶದ್ರೋಹದ ಆರೋಪ ಅಲ್ಲ, ಅಥವಾ ಯಾರಿಗೂ ಬೆದರಿಕೆ ಪಟ್ಟಂತಹ ಆರೋಪವಲ್ಲ, ಥ್ರೆಟನ್ ನೀಡಿದಂತಹ ಆರೋಪ ಅಲ್ಲ. ಬದಲಾಗಿ ಈ ಹಸ್ಸಾನ್ ಜಾಫ್ರಿ ಕಾಂಗ್ರೆಸ್ನ ಎಂಪಿ ಆಗಿದ್ದಂತಹ, ಕಾಂಗ್ರೆಸ್ನ ಮಹೋನ್ನತ ನಾಯಕರಾಗಿರ್ತಕ್ಕಂತಹ ಹಸ್ಸಾನ್ ಜಾಫ್ರಿ ಅವರ ಗುಜರಾತ್ ಗಲಭೆ ಸಂದರ್ಭದಲ್ಲಿ ಅವರ ಕೊಲೆ ನಡೀತದೆ. ಇಲ್ಲಿ ಆರ್ಎಸ್ಎಸ್ ಮತ್ತು ಸಂಘ ಪರಿವಾರದವರು ನಡೆಸಿದ ಭೀಕರ ಕೊಲೆ, ಅವರನ್ನ ಮನೆಯಿಂದ ಹೊರಗೆಳೆದು ಬೆಂಕಿ ಹಚ್ಚಿಕೊಂಡಂತಹ, ಆ ಸುಟ್ಟಂತಹ ಅತ್ಯಂತ ಹೀನಾಯವಾದಂತಹ ಒಂದು ಭೀಕರತೆಯನ್ನು ಪ್ರತಿಪಾದಿಸುವಂತಹ ಆ ಕೊಲೆ ಪ್ರಕರಣದಲ್ಲಿ ಅವರ ಪತ್ನಿಗೆ ಕೇಸ್ ದಾಖಲಿಸಲಿಕ್ಕೆ, ಹೈಕೋರ್ಟ್ ನಲ್ಲಿ ಕೇಸ್ ದಾಖಲಿಸಲಿಕ್ಕೆ ಸಹಾಯ ಮಾಡಿದ್ದಾರೆ ಅನ್ನುವಂತಹ ಆರೋಪ. ಝಕಿಯಾ ಜಾಫ್ರಿ ಅವರಿಗೆ ಕೇಸ್ ನಡೆಸಲಿಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆ ಝಕಿಯಾ ಜಾಫ್ರಿ ಅವರು ಅದಕ್ಕೆ ಶಕ್ತವಾಗಿದ್ದಿಲ್ಲ. ಝಕಿಯಾ ಜಾಫ್ರಿ ಅವರು ಒಬ್ಬರೇ ಈ ಕೆಲಸವನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದರ ಹಿಂದೆ ಯಾರೋ ಇದ್ದಾರೆ, ಅದರ ಹಿಂದೆ ಯಾರು ಇದ್ದಾರೆ ಅಂತ ಹೇಳುವಾಗ ಅದರ ಹಿಂದೆ ತೀಸ್ತ ಸೆಟಲ್ವಾದ್ ಇದ್ದಾರೆ ಅನ್ನುವಂತಹ ಸಂಘ ಪರಿವಾರದ ಆ ಒಂದು ಗರಡಿಯಲ್ಲಿ ಅಥವಾ ಬೈಠಕ್ನಲ್ಲಿ ನಡೆದಂತಹ ಆ ಒಂದು ಕನ್ಕ್ಲೂಷನ್ ಭಾಗದ ಆಶಯಗಳನ್ನ ಇವತ್ತು ನ್ಯಾಯಾಲಯದ ನ್ಯಾಯಾಧೀಶರಿಗೆ ನೀಡಿ ಇಂತಹ ವ್ಯಕ್ತಿ ಇದರ ಹಿಂದೆ ಇದ್ದಾರೆ, ಅವರ ಹೆಸರುಗಳನ್ನ ಈ ಮೊದಲು ಕೂಡ ಹೇಳಲಾಗಿದೆ. ಸಂಜೀವ್ ಭಟ್ ಅವರ ಬಂಧನದ ಸಂದರ್ಭದಲ್ಲಿ ಕೂಡ ಈ ತೀಸ್ತರವರ ಹೆಸರನ್ನ ಹೇಳಲಾಗಿದೆ. ಅದೇ ರೀತಿ ಪದೇ ಪದೇ ಅವರ ಬಾಯಲ್ಲಿ ಬಂದಂತಹ ಈ ಮೂರು ಹೆಸರುಗಳಾಗಿತ್ತು. ಮಾಜಿ ಐಪಿಎಸ್ ಅಧಿಕಾರಿ ಸಂಜೀವ್ ಭಟ್ ಮತ್ತೆ ಶ್ರೀಕುಮಾರ್ ಮತ್ತು ತೀಸ್ತ ಸೆಟಲ್ವಾದ್ ಮೂವರನ್ನು ಕೂಡ ಇವತ್ತು ಅವರು ಕಟಕಟೆಯಲ್ಲಿ ನಿಲ್ಲಿಸಿ ಇದು ಯಾವ ನ್ಯಾಯ?